Rama, Rama Rama, Hare Hare. Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare. Namo Vishnupadaya Krishna Prishtaya Bhutale Srimate Bhakti Vedanta Swami Iti Namine Namaste Saraswate Deve Gauravani Pracharine Nirvishesha Shunyavadi Paschatya Deshatarine Jai Shri Chaitanya Prabhu Nityananda Shri Advaita Gadadhar Shrivasadi Gaura Bhakta Vrinda Jai Shri Krishna Chaitanya Prabhu Nityananda Shri Advaita Gadadhar Shrivasadi Gaura Bhakta Vrinda Jaya Shri Krishna Chaitanya Prabhu Nityananda Shri Advaita Gadadhar Shrivasadi Gaura Bhakta Vrinda Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna
Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇವತ್ತು 19ನೇ ಅಧ್ಯಾಯ ಕನ್ನಡದಲ್ಲಿ ಓಕೆ. ನನ್ನ ಹತ್ರ ಮೆಟೀರಿಯಲ್ ನನ್ನ ಹತ್ರ ಇದೆ, ಅದು ನಾನು ತಗೊಳ್ಬೇಕು, ಎಲ್ಲಿ ಮಿಸ್ ಆಗಿದೆ. ಇಲ್ಲಾಂದರೆ ಇಂಗ್ಲೀಷ್ನಲ್ಲಿ ನೀವು ಕನ್ನಡದಲ್ಲಿ ಓದಿ, ನಾನು ಇಂಗ್ಲೀಷ್ನಲ್ಲಿ ಶೇರ್ ಮಾಡ್ತೀನಿ ಅಷ್ಟೇ. ಹಾಂ, ಓದಿ ಮತ್ತೆ ಸ್ಟಾರ್ಟ್ ಮಾಡಿ. ಓದ್ಲಾ ಪ್ರಭುಜಿ? ಹಾಂ, ಓದ್ಬೋದು ಮತ್ತೆ. 19th ಚಾಪ್ಟರ್, 19ನೇ ಅಧ್ಯಾಯ. ಪ್ರೇಮ ಭಕ್ತಿ ಒಂದು ನಿಶ್ಚಿತ ಬಗೆಯ ನಂಟನ್ನು ಸ್ಥಾಪಿಸಿಕೊಂಡು, ಕೇಳಿಸ್ತಾ ಇದೆಯಾ ಪ್ರಭುಜಿ? ಕೇಳಿಸುತ್ತೆ ಮಾತಾಡಿ. ಒಂದು ನಿಶ್ಚಿತ ಬಗೆಯ ನಂಟನ್ನು ಸ್ಥಾಪಿಸಿಕೊಂಡು ಆ ನಂಟಿನ ಮೂಲಕ ಕೃಷ್ಣನನ್ನು ಪ್ರೇಮಿಸುವ ವ್ಯಕ್ತಿಯ ಅಪೇಕ್ಷೆಯು ಪ್ರಬಲವಾದಾಗ ಆ ಸ್ಥಿತಿಯನ್ನು ಶುದ್ಧ ದೈವ ಪ್ರೇಮವೆಂದು ಹೇಳುತ್ತಾರೆ. ಮೊದಲಲ್ಲಿ ಭಕ್ತನು ಗುರುವಿನ ಆಜ್ಞಾನುಸಾರ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳಲ್ಲಿ ನಿರತನಾಗುತ್ತಾನೆ. ಈ ಪ್ರಕ್ರಿಯೆಯ ದ್ವಾರ ಐಹಿಕ ಕಾಲುಷ್ಯಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪುನೀತನಾದ ಬಳಿಕ ಅವನಲ್ಲಿ ಭಕ್ತಿ ಸೇವೆಯ ಒಲವು ಅಭಿರುಚಿಯೂ ಉದಿಸಿ ಬಲಗೊಳ್ಳುತ್ತದೆ. ಈ ಒಲವು ಹಾಗೂ ರುಚಿಗಳು ಕಾಲಕ್ರಮೇಣ ಪ್ರಬಲವಾಗುತ್ತಾ ಹೋದಂತೆಲ್ಲ ಅದು ದೈವ ಪ್ರೇಮವಾಗುತ್ತದೆ. ಪ್ರೇಮ ಎಂಬ ಪದವನ್ನು ವಾಸ್ತವವಾಗಿ ದೇವೋತ್ತಮ ಪುರುಷನ ಸಂಬಂಧದಲ್ಲಿ ಮಾತ್ರ ಅನ್ವಯಿಸಬಹುದು. ಐಹಿಕ ಜಗತ್ತಿನಲ್ಲಿ ಪ್ರೇಮವು ಯಾರಿಗೂ ಅನ್ವಯವಾಗುವಂಥದ್ದಲ್ಲ. ಪ್ರೇಮದ ಹೆಸರಿನಲ್ಲಿ ಇಂದು ಈ ಐಹಿಕ ಜಗತ್ತಿನಲ್ಲಾಗುತ್ತಿರುವುದು ಕಾಮವಷ್ಟೇ. ಪ್ರೇಮಕ್ಕೂ ಕಾಮವಾಂಛೆಗೂ ನಡುವೆ ದೊಡ್ಡ ಕಂದರವೇ ಇದೆ. ಬಂಗಾರ ಹಾಗೂ ಕಬ್ಬಿಣಗಳಿರುವ ವ್ಯತ್ಯಾಸದ ಹಾಗೆ. ವಿಷಯ ಅಭಿಲಾಷೆಯನ್ನು ಇಡಿಯಾಗಿ ಪರಮ ದೇವೋತ್ತಮ ನಡೆಗೆ ಹರಿಸಿ ಅವನಲ್ಲಿ ಸಂಪೂರ್ಣ ಬಂಧುತ್ವವನ್ನು ಸ್ಥಾಪಿಸಿಕೊಳ್ಳಬೇಕು. ಈ ಕ್ರಿಯೆಯನ್ನು ಪ್ರಮಾಣ ಪುರುಷರಾದ ಭೀಷ್ಮ, ಪ್ರಹ್ಲಾದ, ಉದ್ಧವ ಹಾಗೂ ನಾರದರಂತಹವರು ಶುದ್ಧ ಪ್ರೇಮ ಹೊಂದಿದ್ದಾರೆ. ಈ ವಿಚಾರವನ್ನು ನಾರದ ಪಂಚರಾತ್ರವು ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ದೈವ ಪ್ರೇಮವೆಂದರೆ ಪ್ರೀತಿ ಎಂಬುದರ ಹೆಸರಿನಲ್ಲಿ ಬೇರೆ ಯಾರಲ್ಲೋ ಇರಿಸುವ ಪ್ರೇಮವನ್ನು ತ್ಯಜಿಸುವುದೇ ಆಗಿದೆ ಎಂದು ಧರ್ಮಾಧಿಕಾರಿಗಳಾದ ಭೀಷ್ಮರಂತಹವರು ಹೇಳಿದ್ದಾರೆ. ಭೀಷ್ಮರು ಹೇಳುವ ಪ್ರಕಾರ ಪ್ರೇಮವೆಂದರೆ ಬೇರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ನೆಟ್ಟ ಒಲವನ್ನು ಹಿಂದಕ್ಕೆ ಸೆಳೆದುಕೊಂಡು ಅದನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯಲ್ಲೇ ನೆಡುವುದೆಂದು ಅರ್ಥ. ಈ ಶುದ್ಧ ಪ್ರೇಮವನ್ನು ಪರಮ ಪುರುಷನಿಗೆ ವರ್ಗಾಯಿಸಬಹುದು. ಒಂದು ದೈವೋನ್ಮಾದದ ಮೂಲಕ, ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ
ಅವ್ಯಾಜ ಕರುಣೆಯಿಂದ. ಕಂಟಿನ್ಯೂ ಮಾಡ್ಲಾ ಪ್ರಭುಜಿ? ಕಂಟಿನ್ಯೂ ಮಾಡ್ಲಾ ಪ್ರಭುಜಿ? ಇನ್ಯಾರಾದ್ರೂ ಓದ್ಲಿ ಮಾತಾಜಿ, ಒಬ್ಬೊಬ್ರು ಪ್ಯಾರಾಗ್ರಾಫ್ ಓದ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರಿಣಿ ಮಾತಾಜಿ ಓದ್ರಿ. ಭಾವದಿಂದ ಬರುವ ಪ್ರೇಮ. ಉನ್ಮಾದಭರಿತ ದೈವ ಪ್ರೇಮವನ್ನು ಸದ್ಗುರುಗಳೊಬ್ಬರ ನೇತೃತ್ವದಲ್ಲಿ ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನು ಧರ್ಮ ಗ್ರಂಥಗಳಲ್ಲಿ ಉಕ್ತವಾಗಿರುವಂತೆ ಪಾಲಿಸುವಷ್ಟರಿಂದಲೇ ಆವಾಹಿಸಿಕೊಳ್ಳಬಹುದು. ಶ್ರೀಮದ್ ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಶ್ಲೋಕ 40ರಲ್ಲಿ ನಿಯಂತ್ರಕ ತತ್ವಗಳಂತೆ ಮಾಡಿದ ಭಕ್ತಿ ಸೇವೆಯಿಂದ ಹೊಮ್ಮುವ ದೈವೋನ್ಮಾಧಾರಿತ ಪ್ರೇಮವನ್ನು ವಿಶದೀಕರಿಸಲಾಗಿದೆ. ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವ ಕಾಲದಲ್ಲಿ ಭಕ್ತನು ಸ್ವಾಭಾವಿಕವಾದ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿಕೊಳ್ಳುತ್ತಾನೆ. ಹೀಗೆ ಮೃದು ಹೃದಯಿಯಾಗುವ ಅವನು ಹುಚ್ಚನ ಹಾಗೆ ಸಂಕೀರ್ತನೆ ನರ್ತನಗಳಲ್ಲಿ ತೊಡಗುತ್ತಾನೆ. ಪ್ರಭುವಿನ ಪವಿತ್ರ ನಾಮಸ್ಮರಣೆಯ ಕಾಲದಲ್ಲಿ ಭಕ್ತನು ಕೆಲವು ಸಲ ಅಳುವುದು, ಕೆಲವು ಸಲ ಗತ್ತಿನಿಂದ ಗರ್ಜಿಸುವುದು, ಮತ್ತೆ ಕೆಲವು ಸಲ ಹಾಡುವುದು ಮತ್ತು ಹೊರ ಜಗತ್ತಿನ ಪರಿವೇ ಇಲ್ಲದೆ ಕೆಲವು ಸಲ ಹುಚ್ಚನಂತೆ ಕುಣಿಯುವುದು, ಹೀಗೆಲ್ಲಾ ಮಾಡುತ್ತಾನೆ. ಭಾವದಿಂದ ಜನಿಸುವ ಭರಿತ ಪ್ರೇಮವನ್ನು ಕುರಿತಂತೆ ಪದ್ಮಪುರಾಣದಲ್ಲಿ ಒಂದು ಉಕ್ತಿ ಇದೆ. ಚೆಲುವಾದ ಮೊಗವಿದ್ದ ಚಂದ್ರಕಾಂತಿ ಎಂಬ ಕನ್ಯೆಯು ಕೃಷ್ಣನು ತನ್ನ ಗಂಡನಾಗಬೇಕೆಂದು ಬಯಸಿ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನು ಪಾಲಿಸಿದಳು. ಆಕೆಯು ಸದಾ ಪ್ರಭುವಿನ ದಿವ್ಯ ರೂಪವನ್ನು ಕುರಿತು ಧ್ಯಾನಿಸುತ್ತಿದ್ದಳಲ್ಲದೆ ಅವಿರತವಾಗಿ ಭಗವಂತನ ಮಹಿಮೆಗಳನ್ನು ಕುರಿತು ಹಾಡಿ ಹೊಗಳುತ್ತಿದ್ದಳು. ಬೇರೊಬ್ಬನನ್ನು ಗಂಡನನ್ನಾಗಿ ಸ್ವೀಕರಿಸುವ ಯೋಚನೆಯನ್ನೇ ಅವಳು ಮಾಡಲಿಲ್ಲ. ಕೃಷ್ಣನು ಮಾತ್ರ ತನ್ನ ಪತಿಯಾಗಬೇಕೆಂದು ಆಕೆಯು ದೃಢ ನಿಶ್ಚಯ ಮಾಡಿಕೊಂಡಿದ್ದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶಕುಂತಲ ಮಾತಾಜಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತನು ದೈವೋನ್ಮಾದ ಭರಿತ ಪ್ರೇಮ ಭಾವದಲ್ಲಿ ಸದಾ ಭಗವಂತನ ಜೊತೆಯಲ್ಲಿರುವುದು ಕಂಡು ಬಂದರೆ ಅವನಿಗೆ ಆ ಸ್ಥಾನವನ್ನು ಸ್ವಯಂ ಪ್ರಭುವೇ ತನ್ನ ವಿಶೇಷ ಅವ್ಯಾಜ ಕರುಣೆಯ ಮೂಲಕ ನೀಡಿದ್ದಾನೆಂದು ತಾವು ಭಾವಿಸಬೇಕು. ಇಂತಹ ವಿಶೇಷ ಕರುಣೆಗೆ ಉದಾಹರಣೆಯೊಂದನ್ನು ಶ್ರೀ ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ ಶ್ಲೋಕ 7 ನೀಡಲಾಗಿದೆ. ಅಲ್ಲಿನ ಸಂದರ್ಭದಲ್ಲಿ ಕೃಷ್ಣನು ಉದ್ಧವನನ್ನು ಕುರಿತು, ನನ್ನನ್ನು ಪಡೆಯಲು ವೃಂದಾವನದ ಗೋಪಿಯರು ವೇದಾಧ್ಯಯನ ಮಾಡಲಿಲ್ಲ, ಪವಿತ್ರ ಯಾತ್ರಾ ಸ್ಥಳಗಳಿಗೂ ಹೋಗಲಿಲ್ಲ, ಯಾವುದೇ ನಿಯಂತ್ರಕ ತತ್ವವನ್ನು ಶ್ರದ್ಧಾಪೂರ್ವಕವಾಗಿ ಪಾಲಿಸಲಿಲ್ಲ, ಯಾವುದೇ ಬಗೆಯ ತಪೋವ್ರತಗಳನ್ನು ಆಚರಿಸಲಿಲ್ಲ, ಗೋಪಿಯರು ಭಕ್ತಿ ಸೇವೆಯ ಅತ್ಯುಚ್ಚ ಮಟ್ಟವನ್ನು ಮುಟ್ಟಿದ್ದು ನನ್ನ ಸಂಘವೊಂದರಿಂದಲೇ. ಪದ್ಮಪುರಾಣದ ಚಂದ್ರಕಾಂತಿಯ ವೃತ್ತಾಂತದಿಂದಲೂ ಶ್ರೀಮದ್ ಭಾಗವತದ ಗೋಪಿಯರ ಉದಾಹರಣೆಯಿಂದಲೂ ತಿಳಿದು ಬರುವುದು ಇಷ್ಟು. ಸದಾ ಕೃಷ್ಣನನ್ನು ಸ್ಮರಿಸುವ ಮತ್ತು ಅವನ ನಾಮ ಮಹಿಮೆಗಳನ್ನು ದೈವೋನ್ಮಾದ ಭರಿತ ಪ್ರೇಮದಿಂದ ಹಾಡಿ ಹೊಗಳುವ ಭಕ್ತನು ಅವನ ಸ್ಥಾನ ಯಾವುದೇ ಇರಲಿ ಅಪ್ಪಟ ದೈವ ಪ್ರೇಮದ ಅತ್ಯುಚ್ಚ ನೆಲೆಯನ್ನು ಕೃಷ್ಣನ ವಿಶೇಷಾನುಗ್ರಹದಿಂದ ಗಳಿಸುತ್ತಾನೆ. ಇದನ್ನು ಶ್ರೀಮದ್ ಭಾಗವತವು ಈ ಮಾತುಗಳಲ್ಲಿ ದೃಢಪಡಿಸುತ್ತದೆ. ವ್ಯಕ್ತಿಯೊಬ್ಬನು ಪರಮ ಪ್ರಭುವಾದ ಹರಿಯನ್ನು ಪೂಜಿಸಿದರೆ, ಉತ್ಕಟವಾಗಿ ಪ್ರೀತಿಸಿದರೆ ಹಾಗೂ ಅವನಲ್ಲಿ ಪ್ರೇಮ ಭಾವವನ್ನು ತೋರಿದರೆ ಅಂತಹವನನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಕಲ ತಪೋವ್ರತಗಳನ್ನು, ಯಜ್ಞ ಯಾಗಾದಿಗಳನ್ನು, ಇದೇ ಬಗೆಯ ಇತರ ಆಚರಣೆಗಳನ್ನು ಪೂರೈಸಿದ್ದಾನೆಂದು ತಿಳಿಯಬೇಕು. ಆದರೆ ಎಲ್ಲಾ ಬಗೆಯ ತಪಶ್ಚರ್ಯಗಳನ್ನು, ಯಜ್ಞ ಯಾಗಾದಿ ವ್ರತಗಳನ್ನು, ಯೋಗಾಭ್ಯಾಸವನ್ನು ಪೂರೈಸಿದ ಮೇಲೆಯೂ ವ್ಯಕ್ತಿಯು ಹರಿಪ್ರೇಮವನ್ನು ಬೆಳೆಸಿಕೊಳ್ಳದಿದ್ದರೆ ಅಂತಹವನ ಎಲ್ಲಾ ಕಾರ್ಯಗಳು ವ್ಯರ್ಥ, ಕಾಲಹರಣವೆಂದು ತಿಳಿಯಬೇಕು. ವ್ಯಕ್ತಿಯು ಬಾಹ್ಯಾಂತರವಾಗಿ ಸದಾ ಕೃಷ್ಣನನ್ನೇ ಕಾಣುತ್ತಿದ್ದರೆ ಅಂತಹವನು ತಪೋವ್ರತಗಳಾದಿಯಾಗಿ ಆತ್ಮ ಸಾಕ್ಷಾತ್ಕಾರದ ಸಕಲ ಪ್ರಕ್ರಿಯೆಗಳನ್ನು ದಾಟಿ ಮುಂದೆ ಹೋಗಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಯಜ್ಞ ಯಾಗ ತಪಸ್ಸುಗಳನ್ನು ಮಾಡಿದ ಬಳಿಕವೂ ಬಾಹ್ಯಾಂತರವಾಗಿ ಕೃಷ್ಣನನ್ನು ಕಾಣದಿದ್ದಲ್ಲಿ ಅವನ ಆಚರಣೆಗಳೆಲ್ಲವೂ ವ್ಯರ್ಥವೆಂದು ಬಗೆಯಬೇಕು. ಭಗವಂತನ ವಿಶೇಷ ಕರುಣೆಯ ಫಲವೆಂದು ಹೇಳಲಾಗಿರುವ ಸ್ವಯಂ ಸ್ಫೂರ್ತಿಯ ಕೃಷ್ಣ ಪ್ರೇಮವನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಪ್ರಭುವಿನ ಮಹಿಮೆಯಲ್ಲಿಡುವ ಅಗಾಧ ಗೌರವ ಒಂದು, ಇನ್ನೊಂದೆಂದರೆ ಯಾವ ಲಾಭದ ಆಸೆಯೂ ಇಲ್ಲದೆ ಕೃಷ್ಣನಿಂದ ಆಕರ್ಷಿತನಾಗುವುದು. ಪರಮ ಪ್ರಭುವಿನ ಮಹತಿಯಲ್ಲಿಡುವ ಅಗಾಧ ಗೌರವದಿಂದ ವ್ಯಕ್ತಿಯು ಅಸಾಧಾರಣ ಪ್ರೀತಿಯನ್ನು, ಅವ್ಯಾಹತ ಪ್ರೇಮವನ್ನು ಬೆಳೆಸಿಕೊಂಡರೆ ಅಂತಹ ವ್ಯಕ್ತಿಗೆ ವೈಷ್ಣವರ ಮುಕ್ತಿ ಸೋಪಾನಗಳೆಂದು ಹೇಳಲಾದ ಪ್ರಭುವಿನಂತಹದೇ ದೇಹ ಲಕ್ಷಣಗಳು,
ಪ್ರಭುವಿಗಿರುವಷ್ಟೇ ಸಂಪತ್ತು, ಪ್ರಭುವಿಗಿರುವ ಗ್ರಹ ಲೋಕವಾಸ ಮತ್ತು ಸದಾ ಪ್ರಭು ಸಂಪರ್ಕ, ಈ ನಾಲ್ಕನ್ನು ಗಳಿಸುವುದು ನಿಶ್ಚಯವೆಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಭಗವಂತನ ಪ್ರಭೆಯಲ್ಲಿ ಲೀನವಾಗುವ ಏಕೈಕ ಗುರಿಯುಳ್ಳ ಮಾಯವಾದಿಗಳು ಬಯಸುವ ಮುಕ್ತಿಯು ವೈಷ್ಣವರ ಮುಕ್ತಿಯು ಸಂಪೂರ್ಣವಾಗಿ ಬೇರೆ ಬೇರೆ ನೆಲೆಯವು. ವೈಯಕ್ತಿಕ ಲಾಭದ ಆಸೆ ಇಟ್ಟುಕೊಳ್ಳದೆ ಮಾಡಿದ್ದು ಶುದ್ಧ ಹಾಗೂ ಅಪ್ಪಟ ಭಕ್ತಿ ಸೇವೆ ಎಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಭಕ್ತನು ಸತತವಾಗಿ ಕೃಷ್ಣ ಪ್ರೇಮದ ನೆಲೆಯಲ್ಲಿದ್ದು ತನ್ನ ಮನಸ್ಸನ್ನು ಅವನಲ್ಲೇ ನೆಟ್ಟಿದ್ದರೆ ಆ ಭಕ್ತಿ ಭಾವವು ಭಗವಂತನ ಗಮನವನ್ನು ತನ್ನತ್ತ ಸೆಳೆದುಕೊಳ್ಳುವ ಏಕೈಕ ಮಾರ್ಗವಾಗುತ್ತದೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಯಾವ ವೈಷ್ಣವನು ಅವಿರತವಾಗಿ ಕೃಷ್ಣನನ್ನು ಸ್ಮರಿಸುತ್ತಿರುತ್ತಾನೋ ಅವನು ಶುದ್ಧ ವೈಷ್ಣವ. ಸಾಮಾನ್ಯವಾಗಿ ಭಕ್ತಿ ಸೇವೆಯ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಭಗವಂತನ ಅವ್ಯಾಜ ಅನುಗ್ರಹವನ್ನು ಗಳಿಸಿದಾತನು ಪ್ರಭುವಿನ ಪರಮ ಮಹತಿಯಿಂದ, ಪ್ರಭುವಿನ ಅಲೌಕಿಕ ಸೌಂದರ್ಯದಿಂದ ಮತ್ತು ಸ್ವಯಂ ಪ್ರೇರಣೆಯ ಭಕ್ತಿ ಸೇವೆಯಿಂದ ಆಕರ್ಷಿತನಾಗುತ್ತಾನೆ. ಇನ್ನು ಸ್ಪಷ್ಟವಾಗಿ ಹೇಳುವುದಾದ್ರೆ, ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದರ ಮೂಲಕ ವ್ಯಕ್ತಿಯು ಪ್ರಭುವಿನ ದಿವ್ಯ ಸೌಂದರ್ಯವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹೇಗೆ ಆದರೂ ಇಂತಹ ಘನತೆವೆತ್ತ ಸ್ಥಾನಗಳು ಲಭ್ಯವಾಗುವುದು ಭಕ್ತನ ಮೇಲೆ ಭಗವಂತನ ವಿಶೇಷ ಕರುಣೆ ಇದ್ದಲ್ಲಿ ಮಾತ್ರ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರೋಹಿಣಿ ಮಾತಾಡಿ, ನೀವು ಓದ್ತೀರಾ? ಓದ್ತೇನೆ ಪ್ರಭುಜಿ. ಸದ್ಭಕ್ತರ ಸಂಘ ದೈವ ಪ್ರೇಮವನ್ನು ವರ್ಧಿಸಿಕೊಳ್ಳುವ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಈವರೆಗೆ ಇಂತಹ ಸ್ಥಾನವನ್ನು ಗಳಿಸಲು ಕೆಲವು ಸಾಮಾನ್ಯ ವಿವರಗಳನ್ನು ಗೋಸ್ವಾಮಿ ಅವರು ಈಗ ನೀಡುತ್ತಾರೆ. ಮೂಲತಃ ಶ್ರದ್ಧೆಯೇ ಉನ್ಮಾತ ಭರಿತ ದೈವ ಪ್ರೇಮದ ಪ್ರಾರಂಭ. ಶುದ್ಧ ಭಕ್ತರ ಕೂಟಗಳು ಅನೇಕವಿವೆ. ಅಲ್ಪ ಸ್ವಲ್ಪ ಶ್ರದ್ಧೆಯುಳ್ಳ ಒಬ್ಬ ವ್ಯಕ್ತಿಯು ಇಂತಹ ಸಂಘಗಳಿಗೆ ಸೇರಿಕೊಂಡರೆ ಅವನು ಶುದ್ಧ ಭಕ್ತಿ ಸೇವೆಯತ್ತ ತ್ವರಿತವಾಗಿ ಹೆಜ್ಜೆ ಇಡಬಹುದು. ಶುದ್ಧ ಭಕ್ತರ ಪ್ರಭಾವವು ಹೇಗಿರುತ್ತದೆಂದರೆ, ಅಷ್ಟೋ ಇಷ್ಟೋ ಭಕ್ತಿಯುಳ್ಳ ವ್ಯಕ್ತಿಯೊಬ್ಬನು ಅಂತಹವರ ಸಂಪರ್ಕಕ್ಕೆ ಬಂದಾಗ ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತಗಳಂತಹ ಪ್ರಮಾಣಭೂತ ಗ್ರಂಥಗಳಲ್ಲಿ ಹೇಳಿರುವುದನ್ನು ಶ್ರವಣ ಮಾಡುವ ಅವಕಾಶವು ಲಭ್ಯವಾಗುತ್ತದೆ. ಹೀಗೆ ಪ್ರತಿಯೊಬ್ಬರ ಹೃದಯಸ್ಥನೂ ಆದ ಭಗವಂತನ ಅನುಗ್ರಹದಿಂದ ವ್ಯಕ್ತಿಗೆ ಕ್ರಮೇಣ ಅಂತಹ ಅಧಿಕೃತ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿರುವ ವಿಷಯಗಳಲ್ಲಿ ಶ್ರದ್ಧೆ ಹುಟ್ಟುತ್ತದೆ. ಶುದ್ಧ ಭಕ್ತರ ಸಂಘದಿಂದಾಗುವ ಲಾಭದ ಮೊದಲ ಘಟ್ಟ ಇದು. ಎರಡನೇ ಘಟ್ಟದಲ್ಲಿ ವ್ಯಕ್ತಿಯು ಸ್ವಲ್ಪ ನಿರುತವನು ಅನುಭವಿಯೂ ಆದಾಗ ಅವನು ಸ್ವತೇವ ಒಬ್ಬ ಶುದ್ಧ ಭಕ್ತನನ್ನು ಗುರುವಾಗಿ ಸ್ವೀಕರಿಸಿ ಅವನ ನೇತೃತ್ವದಲ್ಲಿ ಭಕ್ತಿ ಸೇವೆ ತತ್ವಗಳನ್ನು ಪಾಲಿಸಲು ಮುಂದಾಗುತ್ತಾನೆ. ಇದಕ್ಕೂ ಮುಂದಿನ ಘಟ್ಟದಲ್ಲಿ ಭಕ್ತನು ಗುರುವು ತೋರುವ ಮಾರ್ಗ ಹಿಡಿದು ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾನೆ. ಈ ಬಗೆಯ ಕಾರ್ಯಗಳ ಫಲವಾಗಿ ಭಕ್ತನು ಎಲ್ಲ ನಿರುಪಯುಕ್ತ ಉದ್ಯಮಗಳಿಂದಲೂ ವಿರಮಿಸುತ್ತಾನೆ. ಹೀಗೆ ಅನುಪಯುಕ್ತ ಉದ್ಯಮಗಳಿಂದ ಬಿಡುಗಡೆ ಗಳಿಸಿಕೊಂಡಾಗ ಅವನ ನಂಬಿಕೆಯು ಸ್ಥಿರವಾಗಿರುತ್ತದೆ ಮತ್ತು ಅವನಲ್ಲಿ ಭಕ್ತಿ ಸೇವೆಯ ದಿವ್ಯ ರುಚಿಯು ಬಲಗೊಳ್ಳುತ್ತದೆ. ಬಳಿಕ ಅವನಲ್ಲಿ ಆಸಕ್ತಿ ಭಾವಗಳು ಉಂಟಾಗುತ್ತವೆ. ಇವು ಶುದ್ಧ ಪ್ರೇಮದ ವಿವಿಧ ಘಟ್ಟಗಳು ವಿಕಸಿಸುವ ಬಗೆ. ಸುದೈವಿಗಳಾದವರು ಮಾತ್ರ ಮೇಲೆ ಹೇಳಂತಹ ಯಶಸ್ಸನ್ನು ಪಡೆಯುತ್ತಾರೆ. ಬರಿದೇ ವೈದಿಕ ಧರ್ಮಗ್ರಂಥಗಳನ್ನು ಪಠಿಸುವ ಪಂಡಿತರು ಇಂತಹ ಪ್ರೇಮ ಹೇಗೆ ಬೆಳೆಯುತ್ತದೆಂಬುದನ್ನು ತಿಳಿಯಲಾರರು. ನಾರದ ಪಂಚರಾತ್ರದಲ್ಲಿ ಶಿವನು ಪಾರ್ವತಿಗೆ ಹೇಳಿದ ಈ ಮಾತುಗಳಿವೆ. ದೇವಿಯೇ, ಯಾರು ದೇವೋತ್ತಮ ಪರಮಪುರುಷನಲ್ಲಿ ಉನ್ಮಾದ ಭರಿತ ಪ್ರೇಮವನ್ನು ಬೆಳೆಸಿಕೊಂಡು ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಮುಳುಗುತ್ತಾನೋ ಆ ವ್ಯಕ್ತಿಯು ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದನ್ನು ನನ್ನಿಂದ ತಿಳಿ. ಪ್ರೇಮವೆಂಬ ಮೂಲ ತರುವಿನ ರೆಂಬೆಗೊಂಬೆಗಳಾದ ವಾತ್ಸಲ್ಯ ಹಾಗೂ ಒಲಿಮೆಯ ವ್ಯವಹಾರಗಳು ಪ್ರೀತಿಯ ಅನೇಕ ಮುಖಗಳಾಗಿ ಎಲ್ಲಕ್ಕೂ ಮೊದಲೇ ಪ್ರಕಟವಾಗುತ್ತವೆ. ಅದನ್ನೆಲ್ಲ ನಾವಿಲ್ಲಿ ಚರ್ಚಿಸುವುದಿಲ್ಲ. ಹಾಗೆ ತೋರಿ ಬರುವ ಪ್ರೇಮದ ವಿವಿಧ ಮುಖಗಳನ್ನು ಸನಾತನ ಗೋಸ್ವಾಮಿಯವರು ತಮ್ಮ ಗ್ರಂಥವಾದ ಭಾಗವತಾಮೃತದಲ್ಲಿ ವರ್ಣಿಸಿ ಹೇಳಿದ್ದಾರೆ. ಪ್ರೇಮ ಹಾಗೂ ಒಲಿಮೆಯ ವ್ಯವಹಾರಗಳ ವಿಷಯವು ಬಹು ಗೋಪ್ಯವಾದುದಾದರೂ ಸನಾತನ ಗೋಸ್ವಾಮಿಯವರು ಅವುಗಳನ್ನು ಸ್ಪಷ್ಟ ಮಾತುಗಳಲ್ಲಿ ವರ್ಣಿಸಿದ್ದಾರೆ. ಲೋಕೋತ್ತರ ಸೌಂದರ್ಯವನ್ನು ಸ್ಥಾಪಿಸಿದ ಸನಾತನ ಗೋಸ್ವಾಮಿಯವರ ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ ಮತ್ತು ರಘುನಾಥ ಸ್ವಾಮಿ ಗೋಸ್ವಾಮಿಯವರ
ದಿವ್ಯಾನಂದಕ್ಕೆಂದು ರೂಪ ಗೋಸ್ವಾಮಿಯವರು ಭಕ್ತರ ಸಾಮೃತ ಸಿಂಧುವಿನ ಮೊದಲ ಖಂಡದ ಮೇಲಿನ ಈ ವ್ಯಾಖ್ಯಾನವನ್ನು ಅರ್ಪಿಸಿ ಮುಕ್ತಾಯಗೊಳಿಸಿದ್ದಾರೆ. ಭಕ್ತರ ಸಾಮೃತ ಸಿಂಧುವು ರಚಿತವಾಗುತ್ತಿದ್ದ ಕಾಲದಲ್ಲಿ ಮಹಿಮಾನ್ವಿತರಾದ ಜೀವ ಗೋಸ್ವಾಮಿಯವರು ಇನ್ನೂ ಕಾರ್ಯಾರಂಭ ಮಾಡಿರಲಿಲ್ಲವೆಂಬುದು ಈ ನುಡಿಯಿಂದ ಬರುತ್ತದೆ. ಭಕ್ತರ ಸಾಮೃತ ಸಿಂಧು ಎಂಬ ಕೃತಿಯ ಮೊದಲ ಖಂಡಕ್ಕೆ ಭಕ್ತಿ ವೇದಾಂತ ಪಾಠಸಾರವು ಇಲ್ಲಿಗೆ ಮುಗಿಯುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಆಯ್ತು, ನಮ್ಮದು ಮೊದಲನೇ ಭಾಗ ಭಕ್ತಿರ ಸಂಸ್ಥೆದು ಆಯ್ತು. ಆಕ್ಚುಲಿ ಇದರಲ್ಲಿ ಈ ಫಸ್ಟ್ ಲೆವೆಲ್ ಇದರಲ್ಲಿ ನಮಗೆ ಇಷ್ಟೇ, ನಮಗೆ ಭಕ್ತಿ ಶಾಸ್ತ್ರಿಯು ಕೂಡ ಒಂದನೇ ಭಾಗ ಮಾತ್ರ ನಮಗೆ ಕಲೀಲಿಕ್ಕೆ ಹೇಳೋದು. ಇನ್ನು 3 ಭಾಗಗಳಿದೆ. 3 ಭಾಗಗಳು, 2ನೇದು, 3ನೇದು, 4ನೇದು. ಫಸ್ಟಿಗೆ ಇದಕ್ಕೆ 19 ಅಧ್ಯಾಯಗಳೇ ನಮಗೆ. ಇದನ್ನೇ ನಾವು ಚೆನ್ನಾಗಿ ಸ್ಟಡಿ ಮಾಡಿ ಇದನ್ನೇ ನಾವು ಅಭ್ಯಾಸ ಮಾಡಬೇಕು ಅಂತಾನೆ ನಮಗೆ ಹೇಳೋದು. ಉತ್ತಮಾಧಿಕಾರಿ ಅಂತ ಕರೀತಾರೆ. ಈ ಸ್ಥಿತಿಯಲ್ಲಿ, ಆ ಪರಿಪೂರ್ಣತೆಯಲ್ಲಿ ಮತ್ತೆ ಅವರು ಪತನಗೊಳ್ಳುವ ಚಾನ್ಸೇ ಇಲ್ಲ. ಶ್ಲೋಕದಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಓದಿದ್ರೆ, ಕನಿಷ್ಠಾಧಿಕಾರಿ ಅವರು ಬೀಳ್ಬೇಕು. ಇನ್ನು ನಾವು ಸ್ಥಿರವಾಗಿಲ್ಲ, ಈಗ ತಾನೇ ಮಗು ಎದ್ದು ಬಿದ್ದು ಪ್ರಯತ್ನ ಪಡ್ತಾ ನಡೆಯೋದಕ್ಕೆ, ಹಾಗೆ ಅದು ಬೀಳ್ತಾನೆ ಇರೋದು ಸ್ಥಿತಿಯಲ್ಲಿ. ಮಧ್ಯಮಾಧಿಕಾರಿನೂ ಕೂಡ ಒಂದು ಉನ್ನತ ಸ್ಥಿತಿ, ಸಾಧಾರಣವಾಗಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸಾಧಾರಣ, ಯಾಕಂದ್ರೆ ಭಕ್ತಿಯ ಜ್ಞಾನದಲ್ಲಿ ಅವರು ಪ್ರತಿಷ್ಠಿತರಾಗಿದ್ದಾರೆ, ಭಗವಂತ ಕೃಪೆಯನ್ನು ಪಡೆದಿದ್ದಾರೆ. ಸೊ ತುಂಬಾ ಉನ್ನತ ಸ್ಥಿತಿಯಲ್ಲಿದ್ದಾರೆ. ಮಧ್ಯಮ ಸ್ಥಿತಿ, ಉನ್ನತ ಸ್ಥಿತಿ ಈ ಉತ್ತಮಾಧಿಕಾರಿ ಅಂತ ಹೇಳೋದು. ಮಹಾಭಾಗ ಒಂದು ಪ್ರೇಮ ಭಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಕೆನಾಟ್ ಫಾಲ್ ಡೌನ್, ಅವರು ಬೀಳೋ ಸಾಧ್ಯತೆನೇ ಇಲ್ಲ, ಪ್ರಶ್ನೆ ಇಲ್ಲ ಅಂತ ಹೇಳೋದು. ಯಾಕಂದ್ರೆ ಸಂಪೂರ್ಣವಾಗಿ ಅವರು ಭೌತಿಕ ಕಲ್ಮಶಗಳಿಂದ ಮುಕ್ತರಾಗಿ ತಮಗೆ ಇರುವ ಕೃಷ್ಣ ಭಕ್ತಿಯನ್ನು ಅವರು ಆಕರ್ಷಣೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಸಂಪೂರ್ಣವಾಗಿ. ಸೊ ಅದು ಮುಕ್ತ ಸ್ಥಿತಿ, ಪ್ರೇಮ ಭಕ್ತಿ ಸ್ಥಿತಿ ಅನ್ನೋದು ಮುಕ್ತ ಸ್ಥಿತಿ. ಸೊ ಮುಕ್ತ ಸ್ಥಿತಿಯಲ್ಲಿ ಭಕ್ತರು ಒಂದೊಂದು ಸಂಬಂಧ, ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ, ಇದು ಯಾವ್ದಾದ್ರು ಒಂದು ಸಂಬಂಧದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ. ಒಂದು ಸಂಬಂಧದಲ್ಲಿ ಕೃಷ್ಣ ಸೇವೆ ಮಾಡ್ತಾ ಇದ್ದಾರೆ, ಆಗ್ಲೇ ಆ ಪರಿಪೂರ್ಣತೆಯನ್ನು ಪಡೆದಿಲ್ಲ. ಸೊ ಅದ್ರ ಬಗ್ಗೆ ಈಗ ಹೇಳ್ತಾ ಇರೋದು, ಈ ಪ್ರೇಮವನ್ನು ಭೌತಿಕ ಪ್ರೇಮಕ್ಕೆ ಹೋಲಿಕೆ ಮಾಡೋದಕ್ಕಾಗಲ್ಲ. ಭೌತಿಕ ಜಗತ್ತಿನಲ್ಲಿ ಪ್ರೇಮ ಅನ್ನೋದು ಇಲ್ಲ. ಅದೇ ನಾವ್ ಹೇಳ್ತೀವಿ ಇಲ್ಲ, ಪ್ರೇಮ, ಪ್ರೀತಿ, ಬಾಂಧವ್ಯ ಇರುತ್ತೆ. ಸೊ ಇದು ಭೌತಿಕ ಜಗತ್ತಿನಲ್ಲಿ ಇದು ಕಾಮ ಅಂತ ಹೇಳೋದು. ಕೃಷ್ಣೇಂದ್ರಿಯ ಪ್ರೀತಿವಾಂಚ ಧಾರೇಣ ಪ್ರೇಮ್, ಆತ್ಮೇಂದ್ರಿಯ ಪ್ರೀತಿವಾಂಚ ಧಾರೇಣ ಕಾಮ್. ಸೊ ಇದು ಕೃಷ್ಣ ಇಂದ್ರಿಯಕ್ಕೆ ಸಂತೃಪ್ತಿ ಮಾಡುವ ಒಂದು ಚಟುವಟಿಕೆಗಳನ್ನ ಪ್ರೇಮ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಸ್ವಂತ ಇಂದ್ರಿಯಗಳ ಸಂತುಷ್ಟಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡೋದು ಕಾಮ ಅಂತ ಹೇಳ್ತಾರೆ. ಸೊ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಕೊನೆಗೆ ನಮ್ಮ ವೈಯಕ್ತಿಕ ಒಂದು ಲಾಭಕ್ಕೆ ನಾವು ಮಾಡೋದು, ಅದರ ಉದ್ದೇಶವೇ ಇರುತ್ತೆ. ಇಲ್ಲಿ ಅದು ಕಾಮವೇ ಅಂತ ಹೇಳಕ್ಕಾಗುತ್ತೆ. ಪ್ರೇಮ ಅನ್ನೋದು ಕೇವಲ ಕೃಷ್ಣನೊಟ್ಟಿಗೆ ಪ್ರತಿ ಜೀವಿಗೆ ಇರುವ ಸಂಬಂಧದಲ್ಲಿ ಮುಕ್ತ ಸ್ಥಿತಿಯಲ್ಲಿ ವ್ಯಕ್ತವಾಗುವ ಒಂದು ಬಾಂಧವ್ಯ, ಒಂದು ಇದು, ಅದನ್ನ ಪ್ರೇಮ ಅಂತ ಹೇಳೋದು. ಸೊ ಇದಕ್ಕೆ ಇದನ್ನ ಇಲ್ಲಿ ಅದರಲ್ಲಿ ಪ್ರೇಮೋನ್ಮಾದ ಇದು ಅನುಭವ ಸಿಗೋದು. ಸೊ ಒಂದು ಸಾಧಾರಣವಾಗಿ ತುಂಬಾ ವರ್ಷಗಳ ನಂತರ, ತುಂಬಾ ತೀವ್ರ ಭಕ್ತಿ ಕಾರ್ಯಗಳು, ಸಾಧನ ಭಕ್ತಿ ನಂತರ ಸಿಗುವಂಥದ್ದು, ತುಂಬಾ ವರ್ಷಗಳು, ತುಂಬಾ ಜನ್ಮಗಳು. ಸೊ ಅದರ ಪ್ರಾಪ್ತಿ ಆಗೋದು ಅಂತ ಹೇಳೋದು. ಈಗ ನಾವು ಭಾವಭಕ್ತಿಯನ್ನು ಕೇಳೋದೆ ಹಾಗೆ. ಒಮ್ಮೊಮ್ಮೆ ಆ ಕೃಷ್ಣನ ವ್ಯಾಜ ಕರುಣೆ, ಕಾಸ್ಲೆಸ್ ಮರ್ಸಿ, ಇಲ್ಲ ಶುದ್ಧ ಭಕ್ತರ ಕೃಪೆ, ಸ್ಪೆಷಲ್ ಮರ್ಸಿ ಹಾಗಾಗಿ ಸಿಗ್ಬೋದು ಅಂತ ಹೇಳ್ತಾರೆ. ಸೊ ಯಾರು ಚಂದ್ರಕಾಂತಿ ಅಂತ ಒಬ್ಬರು ಭಕ್ತರು. ಸೊ ಅವರು ಪದ್ಮಪುರಾಣದಲ್ಲಿ ಹೇಳಿದಾಗೆ ಅವರು ಈ ಭಗವಂತನ ಇದನ್ನು ಪಡೆದರು ಅಂತ ಒಂದು ಇದು ಹೇಳ್ತಾ ಇದ್ದಾರೆ. ಕೃಷ್ಣನೇ ನನಗೆ
ಕೃಷ್ಣನೇ ನಾನು ದಂಪತಿಯಾಗಿ ಪಡಿಬೇಕು ಅಂತ ಈ ರೀತಿ. ಆಕ್ಚುಲಿ ರುಕ್ಮಿಣಿ ದೇವಿ ಕೂಡ ಕೇಳಿದ್ರು. ರುಕ್ಮಿಣಿ ಮಹಾಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ಆದರೂ ಕೂಡ ಕೇಳ್ತಾರೆ. ಅವರು ಇಲ್ಲಿ ವಿದರ್ಭನ ರಾಜ. ಯಾರು ವಿದರ್ಭನ ರಾಜ? ರುಕ್ಮಿಣಿ ತಂದೆ ಯಾರು? ಕೃಷ್ಣ ಬುಕ್ ಅಲ್ಲಿ ನಾವು ನೋಡೋದು ರುಕ್ಮಿಣಿ ಅಣ್ಣ ರುಕ್ಮಿ, ತಂದೆ ಎಸ್ ಮಲ್ಲಿಕಾ ಮಾತಾಜಿ. ಯಾರು ರುಕ್ಮಿಣಿ ತಂದೆ? ಚೇದಿ ಮಹಾರಾಜ. ಚೇದಿ ಅದಿದೆಲ್ಲ, ಅದು ಶಿಶುಪಾಲ ಅಲ್ಲ ಚೇದಿ ಅಂದ್ರೆ? ಸಾರಿ, ನೆನಪಾಗ್ತಿಲ್ಲ. ರುಕ್ಮಿ ಭೀಷ್ಮಕ, ಕರೆಕ್ಟಾ? ಭೀಷ್ಮಕ, ಕರೆಕ್ಟ್ ಪ್ರಭುಜಿ, ಭೀಷ್ಮಕ. ಎಸ್. ಸೊ ಭೀಷ್ಮಕ, ಸೊ ಅವರ ತಂದೆ. ಸೊ ಆಕ್ಚುಲಿ ಅವ್ರ ತಂದೆಗೆ ಕೃಷ್ಣನಿಗೆ ಮದುವೆ ಮಾಡಿಸ್ಬೇಕು ಅಂತ ಇರೋದು ರುಕ್ಮಿಣಿಗೆ. ಆಕ್ಚುಲಿ ಅವರು ಒಂದು ಸಂಬಂಧ ಇರ್ಬೋದು ಏನೋ ರೀತಿಯಲ್ಲಿ. ಸೊ ಅವರ ಇಚ್ಛೆ ಇರುತ್ತೆ ಭೀಷ್ಮಕನಿಗೆ. ಆದರೆ ಅವರ ಅಣ್ಣ, ಯಾರು ರುಕ್ಮಿಣಿಯವರ ಅಣ್ಣ ಇದ್ದಾರೆ ರುಕ್ಮಿ, ಆ ವ್ಯಕ್ತಿ ಶಿಶುಪಾಲನೊಟ್ಟಿಗೆ ಸ್ವಲ್ಪ ಹೆಚ್ಚು ಬಾಂಧವ್ಯ, ಕೃಷ್ಣನ ಜೊತೆಗೆ ಸ್ವಲ್ಪ ವೈರತ್ವ, ದ್ವೇಷ. ಸೊ ಹಾಗೆ ಅವನು ಹಿರಿಯ ಮಗ, ಅವರು ಮಾಡೋ ಒಂದು ವ್ಯವಸ್ಥೆಯಲ್ಲಿ ಭೀಷ್ಮಕನಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ಆಯ್ತು, ನೀವ್ ಹೇಳ್ದಾಗೆ ನಾನು ರುಕ್ಮಿಣಿಯನ್ನು ಇದು ಮಾಡಿ ಹೇಳ್ತಾರೆ. ರುಕ್ಮಿಣಿ ದೇವಿ ಅವರು ಇನ್ನ ಚಿಕ್ಕ ವಯಸ್ಸೆ, ಆಗಲೇ ಕೃಷ್ಣನ ಬಗ್ಗೆ ನಾರದರಿಂದ ಕೇಳಿರ್ತಾರೆ. ಸೊ ನಾರದರಿಂದ ಕೇಳಿದ್ದೆ ಅವ್ರಿಗೆ ಅಷ್ಟು ಆಕರ್ಷಣೆ, ಕೇಳಿದ್ದಷ್ಟೇ, ಇನ್ನೇನು ಕೃಷ್ಣ ನೋಡಿಲ್ಲ, ಏನು ಮಾಡಿಲ್ಲ. ಅಂದ್ರೆ ಎಷ್ಟು ಆಕರ್ಷಣೆ ಬೆಳೆದಿರುತ್ತೆ ಅಂದ್ರೆ ಕೃಷ್ಣ ಮೇಲೆ ಅವ್ರಿಗೆ ಅವರು ಇದು ವಿಷಯ ಇದು ಗೊತ್ತಾಗದೆ ಈ ತರ ಆಗಿದೆ, ಫಿಕ್ಸ್ ಆಗಿದೆ ನನ್ನ ಮದುವೆ ಹೀಗೆ ಅಂತ ಹೇಳಿದ್ದೆ. ಕೃಷ್ಣನಿಗೆ ಒಬ್ಬ ದೂತನನ್ನು ಕಳಿಸ್ತಾರೆ, ಒಬ್ಬ ಬ್ರಾಹ್ಮಣನ ಕಳಿಸ್ತಾರೆ. ಸೊ ಬ್ರಾಹ್ಮಣನ ಕಳಿಸಿದಾಗ ಆ ಬ್ರಾಹ್ಮಣ ಕೃಷ್ಣನ ಹತ್ರ ಹೋದಾಗ ಕೃಷ್ಣ ಮೊದಲೇ ಕೇಳೋದು, ಸೊ ನೀನು ಸಂತೋಷವಾಗಿದ್ಯಾ, ಆನಂದವಾಗಿದ್ಯಾ? ಯಾಕಂದ್ರೆ ಅಲ್ಲಿ ಪ್ರಭುಪಾದ ಚೆನ್ನಾಗಿ ಬರೆಯೋದು, ಬ್ರಾಹ್ಮಣನಾದವನು ಅವನು ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸ್ಯಾಟಿಸ್ಫೈಡ್, ಅವನು ಇರೋ ಒಂದು ದೈವ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಅವನು ಸಂತೃಪ್ತಿ ಆಗಿರ್ಬೇಕು. ಇಲ್ಲ ಅಂದ್ರೆ ಆ ಸಂತೃಪ್ತಿ ಇಲ್ಲೋದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದ್ರೆ ಆ ಬ್ರಾಹ್ಮಣನು ತನ್ನ ಕರ್ತವ್ಯಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಕ್ಷತ್ರಿಯನಿಗೆ ಒಂದು ಅಧಿಕಾರ ಸಿಗ್ಬೇಕು ಅಂತ ಇರುತ್ತೆ, ವೈಶ್ಯನಿಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಇರುತ್ತೆ, ಒಂದು ಭೋಗ ಇಚ್ಛೆ ಇದೆ. ಸೊ ಹಾಗಾಗಿ ಸೊ ಬ್ರಾಹ್ಮಣನು ಅವನು ಇಂದ್ರಿಯ ನಿಗ್ರಹಿಸಿ ಅವನು ಭಗವಂತನ ಸೇವೆಯನ್ನು ಆತ್ಮತೃಪ್ತಿಯನ್ನು ಪಡಿಬೇಕು. ಸೊ ಕೃಷ್ಣನು ನೀನು ಇದೆಯಾ ಹಾಗೆ ಅಂತ ಕೇಳೋದು. ಸೊ ನಂತರ ಹಾಗೆ ವಿಚಾರಣೆ ನಡೆದು ಆ ವ್ಯಕ್ತಿ ಹೇಳೋದು, ಈ ತರ ರುಕ್ಮಿಣಿ ದೇವಿಯರು ನನ್ನ ಕಳಿಸಿದ್ದಾರೆ, ನೀವು ದಯವಿಟ್ಟು ನೀವು ಈಗಲೇ ನನ್ನ ಜೊತೆಗೆ ಬರ್ಬೇಕು ನೀವು ಅಂತ ಅವ್ರ ಮನವಿ ಮಾಡಿ. ಸೊ ನಂತರ ಕೃಷ್ಣನು ಬರೋದು, ಅವರನ್ನ ಕೃಷ್ಣನ ಅವರನ್ನು ವಿವಾಹ ಮಾಡ್ಕೊಳ್ಳಿಕ್ಕೆ. ಸೊ ಆ ಕಥೆ ನಮ್ಗೆ ಗೊತ್ತು. ಸೊ ಅಲ್ಲಿ ರುಕ್ಮಿಣಿ ದೇವಿ ಹೇಳ್ತಾರೆ, ಇದು ತಗೊಂಡಿರ್ತಾರೆ ದೃಢ ಸಂಕಲ್ಪ, ಕೃಷ್ಣನನ್ನೇ ಪತಿಯಾಗಿ ಪಡೀಲಿ. ಇಲ್ಲಿ ಚಂದ್ರಕಾಂತಿ ಬಗ್ಗೆ ಹೇಳಿದ್ರು, ಅದೇ ರೀತಿ ರುಕ್ಮಿಣಿ ದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ. ಸೊ ಅವರು ಕೃಷ್ಣ ನಿತ್ಯ ಸಂಗಾತಿ. ಸೊ ಅವರು ಕೃಷ್ಣನ ಇನ್ನೂ ಬಂದಿಲ್ಲ, ಸ್ವಲ್ಪ ಸಮಯ ಆಯ್ತು, ತಡ ಆಯ್ತು. ಯಾಕಂದ್ರೆ ಕೃಷ್ಣ ಬರೋದು ಅಲ್ಲಿಂದ ಬರ್ಬೇಕು, ಇಲ್ಲಿ ದ್ವಾರಕೆಯಿಂದ, ಮತ್ತೆ ಇದೆಲ್ಲಿದು ವಿದರ್ಭ ದೇಶ, ದೂರ ಇದೆ ತುಂಬಾ. ಸೊ ಕೃಷ್ಣನು ಯಾರಿಗೂ ಹೇಳದೆ, ಇಲ್ಲಿ ಇಲ್ಲಿ ಬಲರಾಮನಿಗೂ ಹೇಳಿಲ್ಲ, ಇಲ್ಲಿ ವಸುದೆ ತಂದೆ ತಾಯಿಯಾರು ಹೇಳಿಲ್ಲ. ಇಷ್ಟು ಅರ್ಜೆಂಟ್ ಇದು ಅಂತ ಕೃಷ್ಣ ಬಂದ್ರು. ನಂತರ ಬಲರಾಮನಿಗೂ ವಿಷಯ, ಬಲರಾಮರು ಕೂಡ ತಕ್ಷಣ ಒಂದು ಸೈನ್ಯ ಬಲವನ್ನು ತೆಗೆದುಕೊಂಡು ಬರ್ತಾರೆ ಕೃಷ್ಣ ರಕ್ಷಣೆಗೂ ಏನಕ್ಕೆ. ಸೊ ಏನಿವೆ ಕೃಷ್ಣ ಬರೋ ಸ್ವಲ್ಪ ತಡ ಆಯ್ತಂದ್ರೆ ರುಕ್ಮಿಣಿ ದೇವಿ ಆಯ್ತು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೇನೆ, ಈ ಬೇಡ ನನಗೆ ಜೀವನ ಬೇಡ ಅಂದ್ರೆ ಅಷ್ಟು ಒಂದು ದೃಢ ಸಂಕಲ್ಪ ಹೀಗೆ ಅವರ ವ್ಯಕ್ತಪಡಿಸೋದು. ಸಹಜವಾಗಿ ಅವರು ವ್ಯಕ್ತಪಡಿಸುವಂತ ದಿವ್ಯ ಪ್ರೇಮ ಇದು ವ್ಯವಹಾರ. ಸೊ ಇಲ್ಲಿ ಹೇಳ್ತಾ ಇರೋದು ಸಾಧಾರಣವಾಗಿ ಇದೇನು ಯಾವುದೇ ರೀತಿಯಲ್ಲಾದ್ರೂ ಆಗ್ಲಿ, ಇದು ಸಾಧನ ಭಕ್ತಿಯಿಂದ ಬರೋದಾದ್ರೂ ಆಗ್ಬೋದು, ಇಲ್ಲ ಕೃಷ್ಣನ ಒಂದು ಅವ್ಯಾಜ ಕರುಣೆಯಿಂದ ಬರೋದಾಗ್ಬೋದು, ಕೊನೆಗೆ ಇದು ಕೃಷ್ಣನ ಕರುಣೆ. ಕೃಷ್ಣ ಕರುಣೆ ಇಲ್ಲದೆ ಆ ಹಂತವನ್ನು ಪಡ್ಲಿಕ್ಕೆ ಆಗಲ್ಲ. ಕೃಷ್ಣ ಎಲ್ಲವನ್ನೂ ಕೊಡ್ಬೋದು ಅಂತ ಕೇಳಿದ್ವಿ ನಾವು, ಅವನು ಏನ್ ಬೇಕಾದ್ರೂ ನಮಗೆ ಕೊಡ್ಬೋದು. ಯಥಾಮ ಪ್ರಪದ್ಯತೆ ತಾಮ ಸದೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಕೃಷ್ಣ ಏನ್ ಬೇಕಾದ್ರೂ ಕೊಡ್ಬೋದು. ಆದರೆ ಈ ತನ್ನ ಶುದ್ಧ ಭಕ್ತಿ, ಪ್ರೇಮ ಭಕ್ತಿಯನ್ನು ಕೃಷ್ಣ ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಇದು ಒಂದು ಕೃಷ್ಣನ ವಿಶೇಷ ಕರುಣೆ. ಗೋಪಿಕೆಯರು ಕೂಡ ಕೃಷ್ಣನ ಹೇಳೋದು ಇಲ್ಲಿ ಅವರು ಹೇಗೆ ನನ್ನ ಒಂದು ಸಂಘದಿಂದ ಆ ಒಂದು ದಿವ್ಯ ಇದನ್ನು ಪಡೆದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಗೋಪಿಕೆಯರೇನು ನಾವು ಕೇಳೋ ರೀತಿಯಲ್ಲಿ
ಅವರು ಈ ಒಂದು ಇದರಲ್ಲಿ ಬೃಂದಾವನ ವಾಸದಲ್ಲಿ ಅವರು ವೇದಾಧ್ಯಯನ ಮಾಡಿದ್ರು, ಇಲ್ಲಾಂದ್ರೆ ಯೋಗಾಭ್ಯಾಸಗಳು ಮಾಡಿದ್ರು, ಇಲ್ಲಾಂದ್ರೆ ಯಜ್ಞ ಹೋಮ ಆಚರಣೆಗಳು ಮಾಡಿದ್ರು, ಇಲ್ಲಾಂದ್ರೆ ಏನು ಮಾಡುತ್ತಿಲ್ಲ. ಅವರು ಕೃಷ್ಣನಿಗೆ ಸಹಜವಾಗಿ ಆ ಪ್ರೀತಿಯನ್ನು ಬೆಳೆಸಿದಂಥವರು. ಎಲ್ಲೋ ಹಿಂದಿನ ಜನ್ಮಗಳ ಒಂದು ತಪಸ್ಯೆಗಳು. ಕೆಲವು ಜನ ಹೇಳೋದು ಋಷಿಮುನಿಗಳಾಗಿದ್ದರು ಅವರು ದಂಡಕಾರಣ್ಯದಲ್ಲಿ ಅಂತ ಹೇಳ್ತಾರೆ. ಕೆಲವು ಜನ ಭಗವಂತನ ನಿತ್ಯ ಸಂಗಡಿಗೆ ವೈಕುಂಠಧಾಮ, ಗೋಲೋಕಧಾಮ. ಸೊ ಅವರು ಅವತರಿಸಿರುವ ಗೋಪಿಗಳು. ಹೀಗೆ ಅವರ ಈ ಪ್ರೇಮ ಭಕ್ತಿ ಈ ಚಟುವಟಿಕೆಗಳು ಇದು ಭಗವಂತನ ವಿಶೇಷ ಕೃಪೆ. ಸೊ ಒಂದ್ ಕಡೆ ಹೇಳ್ತಾರೆ ಯಶೋಧ ಬಗ್ಗೆನೆ ಒಂದು ಮಾತು ಹೇಳ್ತಾರೆ ಭಾಗವತದಲ್ಲಿ. ಈ ಯಶೋಧ ಮಾಯಿಗೆ ಕೃಷ್ಣನ್ ಕೊಟ್ಟ ಕೃಪೆ, ಕರುಣೆ, ಒಂದು ಫೇವರಿಂಗ್ ಮಾಡಿದ್ದು ಶಿವ, ಬ್ರಹ್ಮ, ಲಕ್ಷ್ಮಿಯೂ ಕೂಡ ಮಾಡ್ಲಿಲ್ಲ ಅಂತ ಒಂದು ಶ್ಲೋಕ ಇದೆ. ತುಂಬಾ ಚೆನ್ನಾಗಿದೆ ಶ್ಲೋಕ, ನನಗೆ ನೆನ್ಪು ಬರೋದಿಲ್ಲ ಈಗ. ನ ಲೈಬಿರೆ ಗೋಪಿ ಬರುತ್ತೆ. ಈ ಯಶೋಧ ಮಾತೆಗೆ ಕೃಷ್ಣನ ಇದು ಸಿಕ್ಕಿದ್ದು, ಕೃಪೆ ಸಿಕ್ಕಿದ್ದು ಇದು ಬ್ರಹ್ಮನಿಗೆ ಸಿಗ್ಲಿಲ್ಲ. ಬ್ರಹ್ಮ ಕೃಷ್ಣನ ಶುದ್ಧ ಭಕ್ತರು, ಶಿವನ ಸಾಧಾರಣ ವ್ಯಕ್ತಿ, ಶುದ್ಧ ಭಕ್ತರು, ವೈಷ್ಣವ ಕೃಷ್ಣ. ಲಕ್ಷ್ಮೀದೇವಿ ವೈಕುಂಠ ಲೋಕದಲ್ಲಿ ನಿತ್ಯ ಸಂಗಾತಿ. ಇವರಿಗೂ ಕೂಡ ಸಿಗ್ಲಿಲ್ಲ ಯಾವುದು ಯಶೋಧ ಮಾಯಿಗೆ ಕೃಷ್ಣ ಕೊಟ್ಟಿದ್ದು ಅಂತ ಹೇಳೋ ಒಂದು ಶ್ಲೋಕ, ಒಂದು ಉಕ್ತಿ ಇದೆ. ಸೊ ಅಷ್ಟು ಪ್ರೇಮ ಭಕ್ತಿ ಅನ್ನೋದು ಇವರೆಲ್ಲ ಪ್ರೇಮ ಭಕ್ತಿಯಲ್ಲೇ ಇದ್ದಾರೆ. ಬ್ರಹ್ಮ ಆಗ್ಬೋದು, ಶಿವ ಆಗ್ಬೋದು, ಲಕ್ಷ್ಮೀದೇವಿ ಆಗ್ಬೋದು. ಆದ್ರೂ ಕೂಡ ಅದರಲ್ಲಿ ಗ್ರೇಡೇಷನ್ಸ್ ಇದೆ. ಶಾಂತರಸ, ದಾಸ್ಯರಸ. ಸೊ ಇನ್ನ ಹೆಚ್ಚು ಬಾಂಧವ್ಯದಲ್ಲಿರೋ ಭಕ್ತರು ಎಲ್ಲರೂ. ಒಂದು ಮೇಲೆ ರಸಗಳು ಹೋಗ್ತಾ ಇದ್ದಾಗೆ ಅದು ಶಾಂತರಸದಲ್ಲಿರೋ ಒಂದು ಗೌರವ ಅದು ಕಡಿಮೆ ಆಗುತ್ತೆ. ದಾಸ್ಯರಸದಲ್ಲಿ ಇದೆ ಗೌರವ ಇದೆ, ಆದ್ರೆ ಇನ್ನ ಒಂದು ಬಾಂಧವ್ಯ ಬೆಳೆಯುತ್ತೆ ದಾಸ್ಯರಸದಲ್ಲಿ. ದಾಸ್ಯರಸದ ಸಾಕ್ಯರಸಕ್ಕೆ ಆ ಗೌರವ ಕೂಡ ಕೃಷ್ಣನು ತನ್ನ ಯೋಗಮಾಯ ಶಕ್ತಿಯಿಂದ ಮರೆಸಿ ಅವರಿಗೆ ಹೆಚ್ಚು ಬಾಂಧವ್ಯ ಹೆಚ್ಚಾಗುತ್ತೆ. ಮತ್ತೆ ಸಾಕ್ಯರಸದಿಂದ ವಾತ್ಸಲ್ಯ ರಸಕ್ಕೆ ಇನ್ನ ಹೆಚ್ಚು ಬಾಂಧವ್ಯ. ಯಶೋಧಾಮಾಯಿ, ನಂದ ಮಹಾರಾಜರು. ಯಶೋಧಾಮಾಯಿ ಯೋಚನೆ ಮಾಡೋದು, ನಾನು ಕೃಷ್ಣನಿಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಟೈಮ್ಗೆ ಊಟ ಕೊಡ್ಲಿಲ್ಲ ಅಂದ್ರೆ ಕೃಷ್ಣನಿಗೆ ಆರೋಗ್ಯ ಹಾಳಾಗುತ್ತೋ, ಇನ್ನೇನೋ ಆಗುತ್ತೋ ಅಂತ ಅವರ ಆಲೋಚನೆ. ಸೊ ಈ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಮೇಲೆ ತಂದೆ ತಾಯಿಗಳಿಗೆ ಯಾವ ಒಂದು ಇದನ್ನು ವ್ಯಕ್ತಪಡಿಸ್ತಾರೆ, ಹಾಗೆ ಯಶೋಧಾಮಾಯಿ ಯೋಚನೆ ಮಾಡೋದು. ಸೊ ನಾನು ಸರಿಯಾಗಿ ನಂದ ಮಹಾರಾಜ ಯೋಚನೆ ಮಾಡೋದು, ನಾನು ಸರಿಯಾಗಿ ಟ್ರೈನ್ ಅಪ್ ಮಾಡ್ಲಿಲ್ಲ ಕೃಷ್ಣನಿಗೆ ಅಂದ್ರೆ ಕೃಷ್ಣನು ದಾರಿ ತಪ್ಪಿ ಅವನು ಸ್ಪಾಯಿಲ್ಡ್ ಚೈಲ್ಡ್, ಇನ್ನೊಂದು ರೀತಿಯ ಒಂದು ಆಗ್ಬಿಡ್ತಾನೆ, ಮಗು ಹಾಳಾದ ಒಂದು ಮಗು ಆಗ್ಬಿಡ್ತಾನೆ. ಸೊ ಈ ರೀತಿ ಹೇಳ್ತಾರೆ. ಇದು ಆಕ್ಚುಲಿ ಒಂದು ಹೇಳ್ತಾರೆ ಭಗವಂತನ ಅವತಾರಗಳಲ್ಲಿ ಒಂದು ಲೀಲೆಯಾಗಿ ನಡೆಯೋದು ನಂದ ಮಹಾರಾಜನ ಬಗ್ಗೆ. ಯಾರೋ ಒಬ್ಬ ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಇದೇ ರೀತಿಯಲ್ಲಿ ಆಗುತ್ತೆ. ಜಗನ್ನಾಥ ಮಿಶ್ರ ಅವರ ತಂದೆಯ ಇದ್ರಲ್ಲಿ ಒಂದು ಸಲ ನಂದ ಮಹಾರಾಜರು ಕನಸಿನಲ್ಲೋ ಏನೋ ಅವರಿಗೆ ಯಾರೊಬ್ಬ ವ್ಯಕ್ತಿ ಬರೋದು, ಒಬ್ಬ ಬ್ರಾಹ್ಮಣ ಬರೋದು, ಬಂದು ಅವರಿಗೆ ಹೇಳೋದು, ಯಾರಿಗೆ ಚೈತನ್ಯ ಮಹಾಪ್ರಭು ಇರಲು ಬರುತ್ತೆ, ನಂದ ಮಹಾರಾಜಲ್ಲೂ ಬರುತ್ತೆ ಅನ್ಸುತ್ತೆ. ಎನಿವೆ ಜಗನ್ನಾಥ ಮಿಶ್ರ ಇದರಲ್ಲಿ ಚೈತನ್ಯ ಮಹಾಪ್ರಭು ಬರುತ್ತೆ, ಅದು ನಂದ ಮಹಾರಾಜಲ್ಲೂ ಬರುತ್ತೆ ಅನ್ಕೊಳ್ತೇನೆ ಇದೇ ರೀತಿ. ಸೊ ಅವರು ಬಂದು ಆ ಬ್ರಾಹ್ಮಣ ಈ ಕೃಷ್ಣ ತಂದೆಗೆ ಹೇಳೋದು, ಚೈತನ್ಯ ಮಹಾಪ್ರಭು ಕೃಷ್ಣ ತಂದೆ ಬಂದು ಹೇಳೋದು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗೆ ಇಲ್ಲ ಅವ್ರ ತಂದೆ ಒಮ್ಮೆ ತುಂಬಾ ಒಂದು ಇದಿರ್ತಾರೆ, ಸ್ಟ್ರಿಕ್ಟ್ ಆಗಿ ಏನೋ ಒಂದು ಹೇಳಿರ್ತಾರೆ, ಈ ರೀತಿ ಮಾಡಬಾರ್ದು, ಯಾಕೆ ಹೀಗೆ ಮಾಡಿದೆ ನೀನು, ಇದು ತಪ್ಪಲ್ಲ ಮಾಡಿದ್ದು. ಇದು ತಂದೆ ಆದವ್ರ ಅಧಿಕಾರ ಇರುತ್ತೆ, ಮಕ್ಕಳಿಗೆ ಅವ್ರು ತಿದ್ದೋ ರೀತಿಯಲ್ಲಿ ಹೇಳ್ತಾರೆ. ಸೊ ಹಾಗೆ ಹೇಳಿರೋ ಒಂದು ಸನ್ನಿವೇಶ. ಹಾಗೆ ಅವ್ರ ಕನಸಿನಲ್ಲಿ ಬಂದು ಒಬ್ಬ ವ್ಯಕ್ತಿ ಅವರಿಗೆ ಹೇಳ್ತಾರೆ, ಇದು ಏನ್ ನೀವು ಮಾಡ್ತಾ ಇದ್ದೀರಿ, ತಪ್ಪಲ್ಲ, ಇದು ದೊಡ್ಡ ಅಪರಾಧ ಅಲ್ಲ, ದೇವೋತ್ತಮ ಪರಪುರುಷ, ಅವನು ನಿಮ್ಮ ಮಗನಾಗಿ ಬಂದಿದ್ದಾನೆ ಅನ್ನೋದಕ್ಕೆ ನೀವು ಈ ರೀತಿಯಲ್ಲ ಅವನನ್ನು ಅವಹೇಳನ ಮಾಡೋದ, ಅವನ್ನ ಬೈಯೋದ, ಅವನ್ನ ತಿದ್ದೋದ, ಇದೆಲ್ಲ ದೊಡ್ಡ ಅಪರಾಧ. ಇದು ಮಾಡಬಾರ್ದು ಈ ರೀತಿ ಚಟುವಟಿಕೆ. ಸೊ ಈ ರೀತಿ ಆ ಸಂವಾದ ಕೊನೆಗೆ ಸಂವಾದದಲ್ಲಿ ಆಗ್ತಾ ಕೊನೆಗೆ ಇವರು ಏನೇ ಆಗ್ಬೋದು, ಅವನು ನನ್ನ ಮಗ, ಸೊ ಅವನನ್ನು ನಾನು ಸರಿಯಾದ ರೀತಿಯಲ್ಲಿ ಬೆಳೆಸ್ಬೇಕು, ಅದು ನನ್ನ ಜವಾಬ್ದಾರಿ. ಸೊ ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಯೋಗಮಾಯ ಪ್ರಭಾವದಿಂದ ಕೃಷ್ಣನ ಯೋಗಮಾಯೆ ಕೃಷ್ಣನಿಗೆ ಈ ಸಂತೋಷ ಬರೋ ರೀತಿಯಲ್ಲಿ ತನ್ನ ಭಕ್ತರನ್ನು ಆ ಒಂದು ಮರೆಯವನಲ್ಲಿ ಒಂದು ಇದರಲ್ಲಿ ಅವರು ಭಗವಂತನ ಪರಮ ಸ್ಥಿತಿಯನ್ನು ಮರೆತು ಬಿಟ್ಟು ಅವನನ್ನು ಅವರು ಬೆಳೆಸ್ತಾ ಇದ್ದಾರೆ ಅಂತ ತಿಳ್ಕೊಂಡು, ನಾವು ಅವರನ್ನು ರಕ್ಷಿಸಬೇಕು ಅಂತ ತಿಳ್ಕೊಂಡು ಅವರು ತಿದ್ದೋದಾಗುವುದಿಲ್ಲ. ಇದು ಭಗವಂತನ ಶುದ್ಧ ಭಕ್ತರ ಆಪ್ತ ನಿಕಟ ಆತ್ಮೀಯ ಲೀಲೆಗಳು. ಸೊ ನಂದ ಮಹಾರಾಜರು ಕೃಷ್ಣನಿಗೋ, ಯಶೋಧಾಮಾಯಿ ಕೃಷ್ಣನಿಗೋ ಈ ರೀತಿ ವಾತ್ಸಲ್ಯ ಭಾವದಲ್ಲಿ ತುಂಬಾ ಹತ್ತಿರದಲ್ಲಿ. ಸೊ ಇನ್ನ ಹೇಳ್ಬೇಕಂದ್ರೆ ಗೋಪಿಕೆ ಇನ್ನ ಆತ್ಮೀಯ ಭಾವ. ಸೊ ಒಂದು ಕಡೆ ಹೇಳೋದು, ಆ ವೇದ ಸ್ತುತಿಗಳಲ್ಲಿ ಎಷ್ಟು ಗೌರವದಿಂದ ಕೃಷ್ಣನನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ, ಅದು ಕೃಷ್ಣನಿಗೆ ಅಷ್ಟು ಸಂತೃಪ್ತಿ ಬರೋದಿಲ್ಲ. ಆದ್ರೆ ಗೋಪಿಕೆಯರು ಕೃಷ್ಣನಿಗೆ ಅವರು ಪ್ರೇಮ ಭಾವದಲ್ಲಿ ಕೃಷ್ಣನನ್ನು ಬೈತಾರೆ ತುಂಬಾ ಸಲ, ಒಂದೊಂದ್ಸಲ
ಈ ಕೃಷ್ಣ ಹೀಗೆ, ಕೃಷ್ಣ ಹಾಗೆ, ಕೃಷ್ಣ ಹಾಗೆ ಮೋಸ ಮಾಡಿದ್ದು, ಕೃಷ್ಣ ಹೀಗೆ ವಂಚಗಾರ, ಮೋಸಗಾರ, ಈ ತರ ಕೃಷ್ಣನ ದೂಷಣೆ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಹೇಳ್ತಾರೆ. ಅದು ಕೃಷ್ಣನಿಗೆ ತುಂಬಾ ಅದು ಸಂತೋಷ. ಅದು ನಾವು ಆ ರೀತಿ ಅದನ್ನ ನಾವು ಮಾಡಬಾರ್ದು. ಅದನ್ನ ನಾವು ಇದು ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಲೀಲೆಗಳು ಕೊಟ್ಟಿದ್ದಾರೆ. ಆಮೇಲೆ ಅವರ ಒಂದು ಸ್ಥಾನಗಳು, ಗೋಪಿಕೆಯರ ಸ್ಥಾನ ಆಗ್ಬೋದು, ನಂದ ಮಹಾರಾಜರ ಯಶೋದೆಯ ಸ್ಥಾನ ಆಗ್ಬೋದು, ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ, ಮತ್ತೆ ಅವರ ಒಂದು ಮಹತ್ ಭಕ್ತಿ, ಕೃಷ್ಣ ಇದನ್ನ ಇರೋ ಆತ್ಮೀಯ ಇದನ್ನ ನಾವು ಅಪ್ರಿಸಿಯೇಟ್ ಮಾಡ್ಬೋದು, ಅದನ್ನ ಪ್ರಶಂಸಿಸ್ಬೋದು ಅಷ್ಟೇ. ಅದನ್ನ ಬಿಟ್ಟು ನಾವು ಆ ರೀತಿಯಲ್ಲಿ ಕೃಷ್ಣನಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಕೃಷ್ಣನಿಗೆ ಈ ರೀತಿಯ ಪ್ರಾರ್ಥನೆ ಮಾಡೋದು ಅಂತ, ನಾವು ಕೃಷ್ಣನಿಗೆ ಪ್ರಾರ್ಥನೆ ಮಾಡೋದು. ಈಗ ನಾರಾಯಣನಿಗೆ ಇಷ್ಟು ಗೌರವದಿಂದ ಮಾಡ್ತೇವೆ, ಅದೇ ಇದರ ದೃಷ್ಟಿಯಲ್ಲಿ ಮಾಡುವಂಥದ್ದು. ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ ನಾವು ಪೂಜೆ ಮಾಡ್ತಾ ಇರೋ, ಸೇವೆ ಮಾಡ್ತಾ ಇರೋ, ಅವ್ರನ್ನ ಲಕ್ಷ್ಮೀನಾರಾಯಣನಾಗೆ ಅವ್ರನ್ನ ನೋಡಿ ಅವರ ಸೇವೆ ಮಾಡ್ಬೇಕು ಅಂತ ನಮಗೆ ಸಾಧನ ಭಕ್ತಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಾವು ಇರ್ಬೋದು ರಾಧಾಕೃಷ್ಣ, ಆದ್ರೆ ಅವರು ಲಕ್ಷ್ಮೀನಾರಾಯಣ, ಅವರ ವಿಸ್ತರಣೆ. ಸೊ ನಾವು ಲಕ್ಷ್ಮೀನಾರಾಯಣ ರೂಪದಲ್ಲಿ ಅವರಿಗೆ ತುಂಬಾ ಗೌರವದಿಂದ, ತುಂಬಾ ನಮ್ರತೆಯಿಂದ, ತುಂಬಾ ಇದರಿಂದ ನಾವು ಸೇವೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಆ ರೀತಿ ಅದು ಸಹಜವಾಗಿ ಅದು ಭಕ್ತಿ ಬೆಳೆದ್ರೆ, ಕೃಷ್ಣ ಒಂದು ಅಭ್ಯಜೀಕರಣ ನಮ್ಗೆ ಬಂದಲ್ಲಿ, ಆ ಒಂದು ಬಂದ್ರೆ ಅದು ಕೃಷ್ಣನ ಕೃಪೆ. ಇಲ್ಲ ನಮ್ಮ ಇಲ್ಲದೆ ಇರುವಾಗ ನಮ್ಗೆ ಅದು, ಈಗ ನಾವು ಹೇಗೆ ಭಗವಂತನನ್ನು ಆ ಗೌರವದಿಂದ, ತುಂಬಾ ಆಡಂಬರದಿಂದ ಅವನ ಸೇವೆಯನ್ನು ಮುಂದುವರಿಸಿ ಹೋಗ್ಬೇಕು. ಸೊ ಇಲ್ಲಿ ಅಂತ ಯಾರ ಭಕ್ತರು ಅಷ್ಟು ಕೃಷ್ಣನ ಮೇಲೆ ಆ ಗೌರವದಲ್ಲಿ ಇದರಲ್ಲಿ ಇರ್ತಾರೋ, ಅವರಿಗೆ ನಾಲ್ಕಲ್ಲಿ ಒಂದು ಯಾವ್ದಾದ್ರು ಮುಕ್ತಿ ಸ್ಥಿತಿ ಖಂಡಿತವಾಗಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಸಾಯುಜ್ಯ ಅಲ್ಲ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಟಿ. ಸೊ ಇದು 4 ಮುಕ್ತಿ ಸ್ಥಿತಿಗಳು, ಮೋಕ್ಷ ಸ್ಥಿತಿಗಳು. ಇದು ಯಾರು ಭಗವಂತನ ತುಂಬಾ ಗೌರವದಿಂದ ಸೇವೆ ಮಾಡ್ತಾ ಇದ್ದಾರೆ, ಆ ಪ್ರೇಮ ಭಾವವನ್ನು ಕೃಷ್ಣ ಮೇಲೆ ಬೆಳೆಸಿದ್ದಾರೆ, ಭಗವಂತನ ಮೇಲೆ ಬೆಳೆಸಿದ್ದಾರೆ, ಅವರಿಗೆ ಸಿಗುವಂತಹ ಮುಕ್ತಿ ಸ್ಥಿತಿ. ಸಾಲೋಕ್ಯ, ಕೃಷ್ಣ ವೈಕುಂಠಧಾಮದಲ್ಲಿ ಭಗವಂತ ನಾರಾಯಣ ಎಷ್ಟೋ ನಾನಾ ಲೋಕಗಳಲ್ಲಿ ಯಾವುದೋ ಒಂದು ಲೋಕದಲ್ಲಿ ನಮಗೆ ವಾಸ ಸಿಗುತ್ತೆ, ಸ್ಥಳ ಸಿಗುತ್ತೆ. ಅದೇ ರೀತಿಯ ಒಂದು ದೇಹ ಸಿಗುತ್ತೆ. ಜಯ ವಿಜಯ ನೋಡಿದ್ವಿ, ಸೊ ಅವ್ರಿಗೂ 4 ಕೈಗಳಿದೆ. ನೋಡಿದ್ರೆ ಕೃಷ್ಣ ನಾರಾಯಣ ಅಂತಾನೆ ಕಾಣ್ತಾರೆ ಎಲ್ಲ. ಸೊ ಹಾಗೆ ಸಾರೂಪ್ಯ, ಸಾಲೋಕ್ಯ, ಸಾರ್ಷ್ಟಿ, ಅಷ್ಟೇ ಶಕ್ತಿ, ಅಷ್ಟೇ ಪ್ರಭಾವ. ಅವರು ಕೂಡ ಭಗವಂತನ ಮಾಡೋ ಶಕ್ತಿ ಚಟುವಟಿಕೆ ಅವರು ಕೂಡ ಮಾಡ್ಬೋದು. ಕೃಷ್ಣನು ಅವರಿಗೆ ಆ ಶಕ್ತಿ, ನಾರಾಯಣನ ಶಕ್ತಿ ಕೊಟ್ಟಿದ್ದಾರೆ. ಸಾರ್ಷ್ಟಿ, ಸಾಮೀಪ್ಯ, ತುಂಬಾ ಹತ್ತಿರದಲ್ಲಿ ಭಗವಂತನ ಸಂಗಡಿಗರಾಗಿದ್ದಾರೆ. ಸೊ ಇದೆಲ್ಲ ಇದು ದಿವ್ಯ ದೇಹವನ್ನು ಪಡೆದು, ಸಚಿದಾನಂದ ದೇಹವನ್ನು ಪಡೆದು, ಅವರು ನಾರಾಯಣನ ಕೃಷ್ಣನ ಬೇರೆ ಬೇರೆ ವಿಸ್ತರಣೆಗಳಿಗೆ ಸೇವೆ ಮಾಡುವಂತ ಸ್ಥಿತಿಗಳು. ಸೊ ಇನ್ನ ಶುದ್ಧ ಭಕ್ತರಾದವರು, ಇನ್ನ ಒಂದು ಗೌರವವನ್ನು ಮೀರಿ ಭಕ್ತರಿಗೆ ಕೃಷ್ಣನು ತನ್ನ ಸ್ವಧಾಮವಾದ ಗೋಲೋಕಧಾಮದಲ್ಲಿ ಅವರಿಗೆ ಒಂದು ಅವಕಾಶ ಕೊಟ್ಟು, ಅಲ್ಲಿ ಅವರು ಕೃಷ್ಣನ ಸಹಚಾರಿಗಳಾಗ್ತಾರೆ. ಇದು ಮಾಯವಾದ ಮೋಕ್ಷ, ಸಾಯುಜ್ಯಕ್ಕಿಂತ ಭಿನ್ನವಾಗುತ್ತೆ. ಮತ್ತೆ ಕೊನೆಗೆ ಅವರು ಸಮರೈಸ್ ಮಾಡ್ತಾ ಇದ್ದಾರೆ, ಈ ಭಕ್ತಿ ಸ್ಥಿತಿಯಲ್ಲಿ ಹೇಗೆ ನಾವು ಒಂದಾದ್ಮೇಲೆ ಒಂದು ನಾವು ಹೋಗ್ತೇವೆ. ಮೊದಲಿಗೆ ಹೇಳಿ ಸ್ಟೇಜಸ್. ಮೊದಲ ಸ್ಟೇಜ್ ಯಾವುದು? ಭಕ್ತಿಯಲ್ಲಿ 9 ಸ್ಟೇಜಸ್. ಫಸ್ಟ್ ಸ್ಟೇಜ್ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ. ಶ್ರವಣ ಕೀರ್ತನ. ಅದು 9 ಇದು ಬಗೆಗಳು ಭಕ್ತಿಯನ್ನು ನಾವು ಆಚರಿಸುವುದು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಹೇಳಿ. ಶ್ರದ್ಧಾ, ಆಮೇಲೆ ಸಾಧು ಸಂಘ, ಆಮೇಲೆ ಅನರ್ಥ ನಿವೃತ್ತಿ, ಅದು ಮುಂಚೆ ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಆಸಕ್ತಿ. ಇಲ್ಲ, ಅದ್ರ ಮುಂಚೆ ಇನ್ನೊಂದಿದೆ. ರುಚಿ, ಅದ್ರ ಮುಂಚೆ ನಿಷ್ಠೆ, ರುಚಿ, ಆಸಕ್ತಿ, ಭಾವ, ಪ್ರೇಮ. ನಿಷ್ಠೆ ಆದ್ಮೇಲೆ ರುಚಿ, ರುಚಿ ಆದ್ಮೇಲೆ ಆಸಕ್ತಿ, ಆಸಕ್ತಿ ಆದ್ಮೇಲೆ ಭಾವ, ಪ್ರೇಮ. ಆಕ್ಚುಲಿ ಇದಕ್ಕೊಂದು ಶ್ಲೋಕನೇ ಇದೆ, ಅದು ಯಾರು ಗೊತ್ತಾ? ನನಗೂ ಅಷ್ಟು ಮರ್ತಿದ್ದೇನೆ ಆ ಶ್ಲೋಕ. ಆದೌ ಶ್ರದ್ಧಾ ತಥಾ ಸಾಧು ಸಂಘ ತಥಾ ಭಜನ ಕ್ರಿಯಾ ಆತರ ಬರುತ್ತದು. ಆಮೇಲೆ ಅಥ ಅನರ್ಥ ನಿವೃತ್ತಿ, ತಥೋ ನಿಷ್ಠಾ, ತಥೋ ರುಚಿ, ತಥೋ ಭಾವ, ಆಮೇಲೆ ಪ್ರೇಮ ಶ್ಲೋಕ ಬರುತ್ತೆ. ಸೇರಿ ನೀವೇ. ಇದು 9 ಹಂತಗಳಾಗಿ ಈ ಪ್ರೇಮ ಭಕ್ತಿ ಸ್ಥಿತಿ, ಇದು ನಮ್ಮ ನಿಜವಾದ ಸ್ಥಿತಿ, ಪ್ರತಿ ಜೀವಿಯ ಸಹಜ ಸ್ಥಿತಿ. ನಿತ್ಯ ಸಿದ್ಧ ಕೃಷ್ಣ ಭಕ್ತಿ ಸಾಧ್ಯ ಕಬನಾಯ.
ಶ್ರವಣಾದಿ ಶುದ್ಧ ಚಿತ್ತ ಕರೆಯುವುದು. ಇದು ನಿತ್ಯ ಸಿದ್ಧ. ಇದು ಕೃಷ್ಣ ಭಕ್ತಿ ಅನ್ನೋದು ಪ್ರತಿಯೊಂದು ಜೀವಿಗೆ ಇದು ಸಹಜವಾದ ಒಂದು ಸ್ಥಿತಿ. ಸೊ ಶಿವ ಹೇಳ್ತಾ ಇರೋದು ಪಾರ್ವತಿಯವರಿಗೆ ತುಂಬಾ ಭಾಗ್ಯವಂತನಾದ ವ್ಯಕ್ತಿ ಈ ಪ್ರೇಮ ಭಕ್ತಿ ಹಂತವನ್ನು ತಲುಪ್ತಾನೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಹೇಳಿದ್ರು, ಯಾರು ಏನಕ್ಕೆ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಗಳು, ಅದರ ಪರಿಪೂರ್ಣತೆ ಅಂದ್ರೆ ಈ ಕೃಷ್ಣ ಭಕ್ತಿಯನ್ನು ಬೆಳೆಸ್ಬೇಕು. ಆರಾಧಿತೋ ಯದಿ ಹರಿಂ ತಪಸಾ ತದಾಕಿಂ ನ ಆರಾಧಿತೋ ಯದಿ ಹರಿಂ ತಪಸಾ ಕರ್ತಾಕಿಂ ಹೇಳ್ತಾರೆ. ಅಂದ್ರೆ ಎಲ್ಲ ತಪಸ್ಸೆಗಳು ಮಾಡ್ತಾ ಇದ್ದೇವೆ ನಾವು, ಭಕ್ತಿಯಲ್ಲಾಗ್ಬೋದು, ಇಲ್ಲಾಂದ್ರೆ ಬೇರೆ ಅಭ್ಯಾಸಗಳಾದ್ರೂ ಆಗ್ಬೋದು, ಜ್ಞಾನಾಭ್ಯಾಸ, ಯೋಗಾಭ್ಯಾಸ, ಭಕ್ತಿ ಅಭ್ಯಾಸಗಳು ಕೂಡ, ಇಲ್ಲಿ ಕೂಡ ತುಂಬಾ ತಪಸ್ಸೆಗಳಿದೆ ನಮ್ಗೆ. ಇದರ ಮೂಲಕ ನಾವು ಕೃಷ್ಣನನ್ನು ಆರಾಧಿಸಬೇಕು, ಕೃಷ್ಣನಿಗೆ ಸಂತೃಪ್ತಿ ಆಗ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ನಾವು ಮಾಡಿದ ಎಲ್ಲ ಈ ತಪಸ್ಸೆಗಳು ಮಾತು. ಇಲ್ಲ ಅಂದ್ರೆ ಆಗಲೇ ನಾವು ಕೃಷ್ಣನ ಸಂತೃಪ್ತಿ ಮಾಡೋ ಒಂದು ನೆಲೆಗೆ ಬಂದ್ರೆ ಏನು ಇದಿದೆ, ಅಗತ್ಯಗಳಿದೆ ತಪಸ್ಸೆಗಳನ್ನು ಮಾಡುವಂಥದ್ದು. ಆರಾಧಿತೋ ಯದಿ ಹರಿ ತಪಸಾದ ತಾಕ್ಯ ನ ಆರಾಧಿತೋ ಯದಿ ತಪಸಾದ ತಾಕ್ಯ ಅಂತರ್ಬಹಿರರಿ ತಪಸಾದ ತಾಕ್ಯ ಹಾಗೆ ಬರುತ್ತೆ. ಯಾರು ಕೃಷ್ಣನ ಅಂತರ್ಬಾಹ್ಯವಾಗಿ ಸ್ಮರಿಸಿದರೆ ಅವ್ರು ಮಾಡೋ ತಪಸ್ಸೆ ಆಗತ್ತೆ ಏನಿದೆ. ಇದು ನ ಅಂತರ್ಬಹಿರರಿ ತಪಸಾದ ತಾಕ್ಯ, ಯಾರಾದ್ರೂ ಅದೆಲ್ಲ ಮಾಡಿ ಅವನನ್ನು ಆಂತರ್ಯವಾಗಿ ಬಾಹ್ಯವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅವರನ್ನು, ಅಂದ್ರೆ ಕೃಷ್ಣನ ನಾರಾಯಣನ್ನು ಏನ್ ಮಾಡಿ ತಪಸ್ಸೆಯ ಉದ್ದೇಶ ಏನು, ಲಾಭ ಅಂತ ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ಲದಕ್ಕೂ ಕೃಷ್ಣನು ಪಡೆಯೋದೇ ಗುರಿ. ವೇದೈಶ್ಚ ಸರ್ವೇ ಅಹಮೇವ ವೇದ್ಯ ವೇದಾಂತಕೃತ್ ವೇದವಿದ್ ಏವ ಚಾಹಂ ನಥೇ ವಿದು ಸ್ವಾರ್ಥಗತಿಂ ವಿಷ್ಣು ದುರಾಶಯಾಯ ಭೈರತ್ತಮಾಯ ಅಂದಾಯ ತಾಂಧೈರುಪನಿಯಮಾನ ತೇ ಪೀಶತಂತ್ರ ಉದಾಮಿ. ಸೊ ಕೃಷ್ಣನೇ ಸ್ವಾರ್ಥ ಇದೆ, ಕೃಷ್ಣನೇ ಪರಮ ಗುರಿ ಎಲ್ಲದಕ್ಕೂ. ಅದು ಪ್ರೇಮ ಭಕ್ತಿ. ಶುದ್ಧ ಭಕ್ತರು, ವೈಕುಂಠವಾಸಿಗಳು, ಗೋಲೋಕವಾಸಿಗಳು ಇರುವಂತ ನೆಲೆ. ಸೊ ನಮ್ಮ ಪರಿಪೂರ್ಣತೆ. ಇನ್ನೇನಾದ್ರೂ ಯಾರು ಪ್ರಶ್ನೆಗಳು ಇದ್ರ ಬಗ್ಗೆ ಏನೋ, ಇಲ್ಲಾಂದ್ರೆ ಏನಾದ್ರೂ ಈ ಭಕ್ತಿ ರಸ ಅಂತ ಸಿಂಧು ಬಗ್ಗೆ ನಾವು ಓದಿದಾಗೆ 19 ಅಧ್ಯಾಯಗಳು